ಮಂಗಳೂರಿನ ಶಕ್ತಿನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ಕಲೆ ಏಕೀಕರಣ ಪ್ರಾಜೆಕ್ಟ್ನ ಪ್ರಯುಕ್ತ ಶಕ್ತಿ ಮೇಳವನ್ನು ಸಂಸ್ಥೆಯ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿತ್ತು. ತರಗತಿಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಶಕ್ತಿ ಮೇಳದ ಮೂಲಕ ಸ್ಟಾಲ್ಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಿದ್ರು. ಒಟ್ಟು 60 ಸ್ಟಾಲ್ಗಳಿದ್ವು. ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಕೆಸಿ ನಾಯಕ್ ಅವರು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಉದ್ಯಮ ಕೌಶಲ್ಯ ವೃದ್ಧಿಸಬೇಕು ಎನ್ನುವುದು ಈ ಮೇಳದ ಉದ್ದೇಶವಾಗಿದೆ ಎಂದರು. ಮಕ್ಕಳ ಹೆತ್ತವರು ಮತ್ತು ಶಿಕ್ಷಕೇತರರು ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ರು. 5, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು ನಗದು ರಹಿತ ವ್ಯವಹಾರ ಮಾಡಿದರೆ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು ನಗದು ವ್ಯವಹಾರವನ್ನು ಮಾಡಿದ್ರು. ಸಂಸ್ಥೆಯ ಪ್ರಧಾನ ಸಲಹೆಗಾರರು, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲರು ಎಲ್ಲಾ 60 ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ರು. ತರಗತಿಯ ಶಿಕ್ಷಕರಾದ ಪ್ರಶಾಂತ್, ಚೇತನಾ ತಲಪಾಡಿ, ಸಹನಾ, ಭವ್ಯಶ್ರೀ, ಆಶಾ, ಆನೆಟ್, ಗೀತಾಲಕ್ಷ್ಮಿ, ಸುನೀತಾ, ರಮ್ಯಾ, ಸುಪ್ರಿಯಾ, ಪ್ರೇಮಲತಾ, ಕೀರ್ತನಾ ಹಾಗೂ ಶಿಕ್ಷಕೇತರರು ಮಾರ್ಗದರ್ಶನ ನೀಡಿದ್ರು. ಎಕ್ಸ್ಪ್ಲೇನ್ ಮಾಡುವ ರೀತಿ ಅವರಿಗೆ ಸ್ವಲ್ಪ ಯಾವುದು ಗೊತ್ತಿರೋ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಪ್ರತಿ ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ಏಜ್ಗೋಸ್ಕರ ಸ್ವಲ್ಪ ಕನ್ಫ್ಯೂಸ್. ಶಕ್ತಿ ವಿದ್ಯಾಸಂಸ್ಥೆ ಮಕ್ಕಳಲ್ಲಿ ಸೇವಾ ಮನೋಭಾವದ ಜೊತೆಗೆ ಮಕ್ಕಳ ತನ್ನ ಆಂತರಿಕವಾಗಿ ಅವರಾಗಿ ಯೋಚನೆ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಯಾವ ರೀತಿ ನಮ್ಮನ್ನು ನಾವು ಸಮಾಜದಲ್ಲಿ ಪ್ರಕಟಣೆಗೊಳಿಸಬಹುದು ಎನ್ನುವ ರೀತಿಯಲ್ಲಿ ಶಕ್ತಿ ವಿದ್ಯಾಸಂಸ್ಥೆಯು ಈ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಕ್ಕಾಗಿ ಹೆತ್ತವರ ಪಾಲಿಗೆ ನಾನು ಅವರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಗನ್ನಿಸ್ಬೋದು ಇವತ್ತು ಈ ಮೇಳಗಳು, ಈ ಮಾರಾಟಗಳು ಇವುಗಳೆಲ್ಲ ಏನಕ್ಕಾಗಿ ಅಂತ ನಮಗನ್ನಿಸ್ಬೋದು. ಆದರೆ ಭವಿಷ್ಯದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ ನಂತರ ವಿದ್ಯಾರ್ಥಿಗಳಾದ ಈ ಬಾಲಕರ ಮಕ್ಕಳು ಭವಿಷ್ಯದಲ್ಲಿ ಇದೇ ರೀತಿಯ ವೃತ್ತಿಗಳಲ್ಲಿ ಅಥವಾ ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.